ನಿಮ್ಮದೊಂದು ಫೋಟೋ ತೆಗೆಯುವ. ನಮಸ್ಕಾರ. ಬಂಜಿವೇನಾ ಮೊನ್ನೆ ಮಾತ ಬಗ್ಗೆ ಒಂಜೊಂದು ತೆತ್ತೋಳ್ಳಮ್ಮ ಶಂಕರಣ್ಣ ಕಣ್ಣ ಚಾ ಕೊಡಬೇಕು. ಕಣ್ಣ ಚಾಪಾಡ ಅಂತ ಉಂಟು ಕಡಿಮೆ ಆಯ್ತು. ಒಬ್ಬ ಮನುಷ್ಯ ತನ್ನ ಕೆಲಸವನ್ನ ಎಷ್ಟರ ಮಟ್ಟಿಗೆ ಪ್ರೀತಿಸಬಹುದು, ಅದರಿಂದ ಎಷ್ಟು ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸಬಹುದು ಎನ್ನುವುದಕ್ಕೆ ಜ್ವಲಂತ ನಿದರ್ಶನವಾದ ವ್ಯಕ್ತಿಯ ಕಥೆ. ಮನುಷ್ಯ ಎಂದ ಮೇಲೆ ಶೀತ, ಕೆಮ್ಮು, ಜ್ವರ ಇತ್ಯಾದಿ ಆರೋಗ್ಯ ಸಮಸ್ಯೆಗಳು ಮಾಮೂಲಿ. ಹೀಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಇದ್ದವರಿಗೆ ಪುತ್ತೂರಿನಲ್ಲಿ ಕೇಳಿಬರುತ್ತಿದ್ದ ಒಂದೇ ಒಂದು ಸಲಹೆ ಏನು ಅಂದ್ರೆ, ಶಿವರಾಮ ಭಟ್ ಅವರ ಕಾಂಪೌಂಡರ್ ಬಳಿಗೆ ಹೋಗಿ ಔಷಧಿ ತೆಗೆದುಕೊಂಡು ಬನ್ನಿ, ಒಂದೇ ಸಲಕ್ಕೆ ಶಮನವಾಗುತ್ತೆ ಎಂದು ಅಷ್ಟರ ಮಟ್ಟಿಗೆ ಫೇಮಸ್ ಆಗಿರುವವರು ಕಾಂಪೌಂಡರ್ ನರಸಿಂಹ ಭಟ್ ಅವರು. ಈಗೆಲ್ಲ ಕಾಸು ಮಾಡುವವರೇ ಒಂದು ಕರುಣೆ ಎಲ್ಲ ಇಲ್ಲ. ನಾವು ಸ್ಯಾಂಪಲ್ ಬಂದ ಮದ್ದು ಧರ್ಮಕ್ಕೆ ಕೊಡೋದು, ಪಾಪದವರು ಟೋನಿಗೆ ಎಲ್ಲ ದುಡ್ಡು ತಗೊಳ್ತಾರೆ ಫ್ರೀ. ಈಗ ಹಾಗೆ ಆಗ್ತಿಲ್ಲ, ಹಾಗೆ ಮಾಡೋದಿಲ್ಲ ಯಾರು. ಈಗ ಏನು ಮಾಡೋದು, ಈಗೆಲ್ಲ ಒಳಗೆ ಏನು ಪ್ರಯೋಜನ? ಒಬ್ಬ ಒಳ್ಳೆದಾಗಿ ಹೋಗ್ತಾರೆ, ಮನುಷ್ಯರ ಆಶೀರ್ವಾದ ಬೇಕು, ದೇವರ ಅನುಗ್ರಹ ಬೇಕು, ಅದಿಲ್ಲದ್ರೆ ಆಗುವುದಿಲ್ಲ. ಈಗ 6 ತಿಂಗಳಾಯ್ತಲ್ಲ ನೀವು ಕ್ಲಿನಿಕ್ಕಿಗೆ ಹೋಗೋದು. ಹೌದು, ಜನ ಕೇಳೋದಿಲ್ವ ಎಲ್ಲಿದ್ದಾರೆ? ಕೇಳ್ತಾರೆ, ಬಂದು ನೋಡ್ತಾರೆ. ಕೆಲವರು ಮನೆಗೆ ಬರ್ತಾರೆ, ಮನೆಯಲ್ಲಿ ಮದ್ದು ಕೊಡೋದಿಲ್ಲ, ಬರ್ತೂ ಸಹ ಕೊಡೋದಿಲ್ಲ. ಅದು ಡೇಂಜರ್. ನಮಗೆ ಆಗದವ್ರು ಇರ್ತಾರೆ ಕೆಲವರು. ಒಂದು ಜಾತಿ ಬಾಡಿಗೆ ಅಂತ ಹೇಳಿದರೆ ನಾವು ಮಂಗ, ಸತ್ಯ ಗೊತ್ತಾಗೋದು ಲಾಸಿ, ಸುಳ್ಳಿಗೆ ಸುಳ್ಳು ಅಂತ ಸಮಸ್ಯೆಗಳಾಗಿದೆ ನಿಮಗೆ. ಪುತ್ತೂರು ಮುಖ್ಯ ರಸ್ತೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇರುವ ದಿನೇಶ್ ಬಿಲ್ಡಿಂಗ್ನಲ್ಲಿದ್ದ ಡಾಕ್ಟರ್ ಶಿವರಾಮ್ ಭಟ್ ಅವರ ಕ್ಲಿನಿಕ್ ಪುತ್ತೂರು ಆಸುಪಾಸಿನ ಎಲ್ಲರಿಗೂ ಚಿರಪರಿಚಿತ. ಕಡಿಮೆ ಶುಲ್ಕ, ನಗುಮುಗದ ಸೇವೆಯ ಮೂಲಕ ಅತ್ಯಂತ ಜನಾನುರಾಗಿ ವೈದ್ಯರಾಗಿದ್ದ ಡಾಕ್ಟರ್ ಶಿವರಾಮ್ ಭಟ್ ಅವರ ಕ್ಲಿನಿಕ್ನಲ್ಲಿ 1960ರಲ್ಲಿ ತನ್ನ 16ನೇ ವಯಸ್ಸಿನಲ್ಲಿ ಸಹಾಯಕ ಅಂದರೆ ಕಾಂಪೌಂಡರ್ ಆಗಿ ಸೇವೆ ಆರಂಭಿಸಿದ ನರಸಿಂಹ ಭಟ್ ಅವರು ಡಾಕ್ಟರ್ ಶಿವರಾಮ್ ಭಟ್ ಅವರ ಹೆಸರನ್ನ ಇಂದಿಗೂ ಚಿರಸ್ಥಾಯಿಯಾಗಿ ಉಳಿಸಿದ್ದಾರೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಆರಂಭದಲ್ಲಿ ಡಾಕ್ಟರ್ ಶಿವರಾಮ್ ಭಟ್ ಅವರಿಗೆ ಸಹಾಯಕರಾಗಿದ್ದ ನರಸಿಂಹ ಭಟ್ ಅವರು ಶಿವರಾಮ್ ಭಟ್ ಅವರ ನಿಧನಾನಂತರ ಅವರ ಪುತ್ರ ಡಾಕ್ಟರ್ ಶ್ಯಾಮ್ ಭಟ್ ಅವರಿಗೆ ಸಹಾಯಕರಾಗಿ ಸೇವೆ ಮುಂದುವರಿಸುತ್ತಾ ಶಿವರಾಮ್ ಭಟ್ ಅವರ ಹೆಸರಿನಲ್ಲಿ ಕ್ಲಿನಿಕ್ ಮುಂದುವರಿಸಿದರು. ಕ್ಲಿನಿಕ್ಗೆ ಬಂದವರನ್ನ ತುಂಬು ನಗುಮುಗದಿಂದ ಸ್ವಾಗತಿಸುತ್ತಿದ್ದಂತಹ ನರಸಿಂಹ ಭಟ್ ಅವರು ನಟೆಕಮ್ಮಿ ಆಪುಂಡು ನನ ಬರೋಚಿ ಹೀಗೆ ಹೇಳಿ ಔಷಧಿ ನೀಡಿದರೆಂದರೆ ಯಾರದೇ ರೋಗವಾದರೂ ವಾಸಿಯಾಗುತ್ತಿತ್ತು. ಕಾಯುವ ದುಬಾರಿ ಖರ್ಚಿನ ಜಂಜಾಟವಿಲ್ಲದೆ ನಗುಮುಗುದೊಂದಿಗೆ ಅವರು ನೀಡುವ ಮದ್ದು ಎಲ್ಲ ರೋಗಿಗಳಿಗೂ ಸಂಜೀವಿನಿಯಾಗಿತ್ತು. ಆದರೆ ಇನ್ನು ಮುಂದೆ ನರಸಿಂಹ ಭಟ್ ಅಂದ್ರೆ ಕಾಂಪೌಂಡರ್ ಅವರ ಸೇವೆಯೂ ಲಭ್ಯವಿಲ್ಲ. ಈಗ ಕ್ಲಿನಿಕ್ಗೆ ಹೋದವರಿಗೆ ಸ್ವಾಗತಿಸೋದು ಶಿವರಾಮ್ ಭಟ್ ಕ್ಲಿನಿಕ್ ಬಂದ್ ಮಾಡಲಾಗಿದೆ ಎನ್ನುವ ಫಲಕ. ಹೌದು, 82ರ ಹರೆಯದಲ್ಲಿರುವ ಕಾಂಪೌಂಡರ್ ನರಸಿಂಹ ಭಟ್ ಅವರು ಈಗ ವಿಶ್ರಾಂತ ಜೀವನಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಸುಮಾರು 68 ವರ್ಷಗಳ ಸೇವೆಯ ನಂತರ ಕೆಲಸಕ್ಕೆ ವಿದಾಯ ಹೇಳಿರುವ ನರಸಿಂಹ ಭಟ್ ಅವರ ಅನುಪಸ್ಥಿತಿ ಪ್ರತಿದಿನ ಔಷಧಿಗಾಗಿ ಅವರಲ್ಲಿಗೆ ಭೇಟಿ ನೀಡುತ್ತಿದ್ದ 100 ಮಂದಿಗೆ ನಿರಾಶೆ ತಂದಿದೆ. ನರಸಿಂಹ ಭಟ್ ಅವರು ಹಿಂದೆ ಸರ್ಕಾರಿ ಉದ್ಯೋಗದ ಅವಕಾಶ ಕೈಬೀಸಿ ಕರೆದರೂ ಡಾಕ್ಟರ್ ಶಿವರಾಮ್ ಭಟ್ ಅವರನ್ನೇ ಮಾನಸ ಗುರುವಾಗಿ ಸ್ವೀಕರಿಸಿ ಸರ್ಕಾರಿ ಉದ್ಯೋಗದ ಅವಕಾಶವನ್ನು ಕೈಚೆಲ್ಲಿದವರು. ಪುತ್ತೂರಿನ ಇತಿಹಾಸದಲ್ಲಿ ಶಿವರಾಮ್ ಭಟ್ರನ್ನು ನಾವು ವೈದ್ಯಕೀಯ ಸೇವೆಯಲ್ಲಿ ಅವರನ್ನು ಸ್ಮರಿಸ್ತೇವೆ. ಅದೇ ರೀತಿಯಲ್ಲಿ ವೈದ್ಯೋ ನಾರಾಯಣ ಹರಿ ಅಂತ ಹೇಳಿದಾಗಿ ಆ ವೈದ್ಯರ ಹಾಗೆ ಕೆಲಸ ಮಾಡಿದವರವರೊಟ್ಟಿಗೆ ಕಂಪೌಂಡರ್ ಆಗಿ ನರಸಿಂಹ ಭಟ್ರು. ಶಿವರಾಮ್ ಭಟ್ರು ಹೇಗೆ ಹಾಗೆ ನರಸಿಂಹ ಭಟ್ರು ಕೂಡ ಜನರಿಗೆ ಪರಿಚಿತರು. ಮೊದಲು ವೈದ್ಯರನ್ನು ಕಾಣುವುದಕ್ಕೆ ಮೊದಲು ಕಂಪೌಂಡರನ್ನು ಕಾಣುವುದಿದ್ದರೆ ಬಹುಶಃ ಅದು ಪುತ್ತೂರಿನಲ್ಲಿ ಮಾತ್ರ, ಬೇರೆ ಎಲ್ಲಿಯೂ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ವೈದ್ಯರನ್ನೇ ಕಾಣುವುದು, ಮತ್ತೆ ಕಂಪೌಂಡರನ್ನು ಕಾಣುವುದು. ಆದರೆ ಇಲ್ಲಿ ತದ್ವಿರುದ್ಧ. ದಿವಂಗತ ದೇವರಾಜ್ ಅರಸು ಅವರು ಮುಖ್ಯಮಂತ್ರಿಯಾಗಿದ್ದಾಗ ಪುತ್ತೂರಿನಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದಾಗ ಶೀತ ಜ್ವರ ಕಾಣಿಸಿಕೊಂಡಾಗ ಅವರಿಗೂ ಒಂದು ಡೋಸ್ ಮದ್ದು ನೀಡಿದವರು.
ಜೊತೆಗೆ ಬಿಡುವಿನ ವೇಳೆಯಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಟ್ಯೂಷನ್ ಕೂಡ ನೀಡುತ್ತಿದ್ರು. ನರಸಿಂಹ ಭಟ್ ಅವರ ಅಣ್ಣನ ಮಗನಾದ ಪ್ರಶಾಂತ್ ಭಟ್ ಅವರು ನರಸಿಂಹ ಭಟ್ ಅವರ ಕುರಿತು ಮಾತನಾಡಿದ್ದಾರೆ. ಇವರು ದೊಡ್ಡಪ್ಪ ಅಂದರೆ ಅವರು 5 ಗಂಟೆಗೆ ನಿತ್ಯ ಹೇಳ್ತಾ ಇದ್ದರು. ಇಲ್ಲಿ 6 ಗಂಟೆಗೆ ಪೂಜೆಯಾಗಿ ಮತ್ತೆ ಮಹಾಲಿಂಗೇಶ್ವರ ದೇವಸ್ಥಾನ ಪ್ರತಿ ದಿವಸ ಹೋಗಿ 8 ಗಂಟೆ 8:30 ಒಳಗೆ ಕ್ಲಿನಿಕ್ಕು ಓಪನ್ ಆಗ್ತಾಯಿತ್ತು. ಹಾಗೆ ಮಧ್ಯಾಹ್ನ 1 ಗಂಟೆಗೆ ಬರ್ತಾಯಿದ್ರು. ಕ್ರಮೇಣ ಈಗ ಈ ಕೊರೋನಾ ಆದ ಮೇಲೆ 12ವರೆಗೆ 9ರಿಂದ 12ವರೆ ಮತ್ತು 2:30ಯಿಂದ 5ವರೆಗೆ ಕ್ಲಿನಿಕ್ಕು ನಡೀತಾ ಇತ್ತು. ಇವರು ಕೊಟ್ಟದ್ರಲ್ಲಿ ಜನರಿಗೆ ವಾಸಿ ಆಗ್ತಾಯಿತ್ತು. ನಿಮಗೆ ಗೊತ್ತಿರ್ಬೋದು ಅದು. ಹಾಗೆ ನಮಗೆ ಅದು ಇದು ಇಮಿಟೇಟೆಡ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಮತ್ತು ಎಲ್ಲರಿಗೂ ಯಾರಿಗೂ ಇದಿಲ್ಲದೆ ಬಂದವರನ್ನು ಸಂತೋಷಪಡಿಸಿ ಕಳಿಸ್ತಾಯಿದ್ರು. ಎಲ್ಲರಿಗೂ ವಾಸಿ ಆಗ್ತಾಯಿತ್ತು. ಅವರನ್ನು ಭೇಟಿಯಾಗಲಿಕ್ಕೆ ಮನೆಗೆ ಹೋದಾಗ ಅವರು ಹೇಳಿದರು, ಡಾಕ್ಟ್ರೇ, ಇಷ್ಟು ವರ್ಷ ನಾನು ನಿಮ್ಮ ಸೇವೆ ಮತ್ತು ಜನರ ಸೇವೆ ಮಾಡಿದ್ದೇನೆ. ಇನ್ನೂ ನನ್ನಿಂದ ಈ ಉದ್ಯೋಗ ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಇದನ್ನು ಮುಂದುವರಿಸಬೇಡಿ, ನನ್ನಿಂದ ಅಸಾಧ್ಯ ಎಂಬ ಒಂದು ಮಾತನ್ನು ಹೇಳಿದರು. ಬಹುತೇಕ ಅಂದರೆ ಒಂದು ಸಾಧಾರಣ 65-70 ವರ್ಷದಷ್ಟು ಕಾಲ ಅವರು ಜನರಿಗೆ ಸೇವೆ ಮಾಡಿದ್ದಾರೆ ಅಂತ ಹೇಳಿದರೆ ಒಂದು ನಿರಂತರವಾದ ಸೇವೆ. ನರಸಿಂಹ ಭಟ್ ಅವರು ವಿಶ್ರಾಂತಿಯಲ್ಲಿರುವುದನ್ನು ತಿಳಿದು ಜನರು ಇವರ ಮನೆಗೆ ಆಗಮಿಸಿ ಯೋಗಕ್ಷೇಮ ವಿಚಾರಿಸುತ್ತಿದ್ದಾರೆ. ನರಸಿಂಹ ಭಟ್ ಅವರು ಕಾಂಪೌಂಡರ್ ಹುದ್ದೆಗೂ ಒಂದು ಘನತೆಯನ್ನ ತಂದುಕೊಟ್ಟವರು. ಅವರ ವಿಶ್ರಾಂತಿ ಜೀವನ ಸುಖಮಯವಾಗಿರಲಿ ಎನ್ನುವ ಆಶಯ ಹಾರೈಕೆ ನಮ್ಮದು.